ಗ್ಲೋ ಆಗಬೇಕು, ವೈಟ್ ಆಗಬೇಕು ಅಂತಂದರೆ ಏನು ಮಾಡ್ಬೋದು? ತುಂಬಾ ಸಿಂಪಲ್ ಆಗಿರುವಂಥ ಒಂದು ಟಿಪ್ಸನ್ನು ಹೇಳ್ತಾ ಇದ್ದೇನೆ. ಇದು ಏನು ಅಂತಂದರೆ ಯಾವ ಕ್ರೀಮ್ ಬೇಡ, ಏನು ಬೇಡ. ಈ ಸಿಂಪಲ್ ಟಿಪ್ಸ್ ಒಂದು ವಾರದಲ್ಲಿ 2-3 ಸರಿ ಟ್ರೈ ಮಾಡಿದರೆ ಖಂಡಿತವಾಗ್ಲೂ ವೈಟ್ ಅಂದರೆ ಮುಖನ ಬೆಳ್ಳಗೆ ಮಾಡ್ಬೋದು, ಹಾಗೆಯೇ ಗ್ಲೋಯಿಂಗ್ ಸ್ಕಿನ್ನನ್ನು ಪಡಿಬೋದು. ಇದರ ಬಗ್ಗೆ ನಾನು ಮುಂಚೆನೂ ತುಂಬ ವೀಡಿಯೋಸ್ ಮಾಡಿದ್ದೇನೆ. ಇದಕ್ಕೆ ಬೇಕಾಗಿರೋದು ನಮಗೆ 2 ವಸ್ತು. ಒಂದು ಏನು ಅಂತಂದರೆ ಕಡಲೆ ಹಿಟ್ಟು, ಇನ್ನೊಂದು ಏನು ಅಂತಂದರೆ ಹಾಲು. ತುಂಬ ಸಿಂಪಲ್ ಆಗಿ ಮತ್ತು ಡೈಲಿ ಇದನ್ನ ಉಪಯೋಗ ಮಾಡ್ಬೋದು. 1-2 ಸ್ಪೂನ್ ಕಡಲೆ ಹಿಟ್ಟಿಗೆ 1-2 ಸ್ಪೂನ್ ಹಾಲನ್ನು ಹಾಕಿ ಚೆನ್ನಾಗಿ ಕಲಿಸ್ಬಿಟ್ಟು, ಅಂದರೆ ಮಿಕ್ಸ್ ಮಾಡಿಬಿಟ್ಟು ಆ ಪೇಸ್ಟನ್ನು ಮುಖಕ್ಕೆ ಹಚ್ಚಿ 5-10 ನಿಮಿಷ ಬಿಟ್ಟು, ಅದಾದ ನಂತರ ನಾವು ಅದನ್ನ ಸ್ವಲ್ಪ ಸ್ಕ್ರಬ್ ಮಾಡ್ಕೊಂಡು, ಅಂದರೆ ಈ ಥರ ಸರ್ಕಲ್ ಶೇಪಲ್ಲಿ, ರೌಂಡ್ ಶೇಪಲ್ಲಿ ಈ ಥರ ಸ್ಕ್ರಬ್ ಮಾಡ್ಕೊಂಡು, ಅಂದರೆ ಒಣಗಿದ ನಂತರ ಸ್ವಲ್ಪ ನೀರು ಹಾಕಿಬಿಟ್ಟು ಈ ಥರ ಸ್ಕ್ರಬ್ ಮಾಡಿಕೊಂಡು ಮಸಾಜ್ ಮಾಡಿ, ಅದಾದ ನಂತರ ಉಗುರು ಬೆಚ್ಚಗಿನ ನೀರಲ್ಲಿ ಮುಖನ ತೊಳೆಯುವಂಥದ್ದು. ವಾರದಲ್ಲಿ 2-3 ದಿನ ಇದನ್ನ ಫಾಲೋ ಮಾಡಿದರೆ ಖಂಡಿತವಾಗ್ಲೂ ಮುಖ ಬೆಳ್ಳಗಾಗುತ್ತೆ. ಇದು ಹೇಗೆ ಅಂತಂದರೆ, ಹಾಲಿನಲ್ಲಿ ನಮ್ಮ ಮುಖದಲ್ಲಿರುವಂಥ ಡೆಡ್ ಸ್ಕಿನ್ನನ್ನು ರಿಮೂವ್ ಮಾಡುವಂಥ, ಅಂದರೆ ತೆಗೆಯುವಂಥ ಅಂಶ ಇರುತ್ತೆ. ಹಾಗೆಯೇ ಹಾಲು ನಮ್ಮ ಸ್ಕಿನ್ನನ್ನು ಹೈಡ್ರೇಟ್ ಮಾಡುತ್ತೆ. ಅಂದರೆ ಸ್ಕಿನ್ನಲ್ಲಿ ಆಯಿಲ್ ಅಂಶ ಮತ್ತು ನೀರಿನ ಅಂಶ ಇರುತ್ತಲ್ವ, ಅದು ಹಾಗೆಯೇ ಇರೋ ಥರ ಮಾಡುತ್ತೆ. ಅಂದರೆ ಅದರ ಬ್ಯಾಲೆನ್ಸನ್ನು ಕಾಪಾಡುತ್ತೆ. ಇದರಿಂದಾಗಿ ನಮ್ಮ ಮುಖದಲ್ಲಿ ರಿಂಕಲ್ಸ್ ಆಗೋದು, ಸುಕ್ಕುಗಟ್ಟೋದು ತಪ್ಪುತ್ತೆ, ಮುಖಕ್ಕೆ ಒಳ್ಳೆ ಗ್ಲೋ ಕೊಡುತ್ತೆ. ಹಾಲಲ್ಲಿ ಈ ಗುಣಗಳಿರೋದ್ರಿಂದ ಇದೇನು ಅಂತಂದರೆ ನಮ್ಮ ಮುಖ ವೈಟ್ ಆಗೋದಕ್ಕೆ, ಸಾಫ್ಟ್ ಆಗೋದಕ್ಕೆ ಮತ್ತು ಸ್ಮೂತ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ, ಸಪೋರ್ಟ್ ಮಾಡುತ್ತೆ. ಇನ್ನು ಕಡಲೆ ಹಿಟ್ಟು ಬಗ್ಗೆ ನಾನು ನಿಮಗೆ ಹೇಳೋದೇ ಬೇಕಾಗಿಲ್ಲ. ಕಡಲೆ ಹಿಟ್ಟಲ್ಲಿ ತುಂಬ ಉತ್ತಮ ಗುಣ ಇದೆ. ಅಂದರೆ ನಮ್ಮ ಸ್ಕಿನ್ನನ್ನು ಬೆಳ್ಳಗೆ ಮಾಡುವಂಥ, ವೈಟನ್ ಮಾಡುವಂಥ, ಮೊದಲನೇದಾಗಿ ಈ ಕಡಲೆ ಹಿಟ್ಟಿದೆಯಲ್ವ, ಅದು ನಮ್ಮ ಸ್ಕಿನ್ನಲ್ಲಿರುವಂಥ, ಮುಖದ ಮೇಲಿರುವಂಥ ಈ ಕೊಳೆ ಇರ್ಬೋದು ಅಥವಾ ಧೂಳು ಇರ್ಬೋದು, ಇದನ್ನ ಕ್ಲೀನ್ ಮಾಡೋದಕ್ಕೆ ತುಂಬ ಸಪೋರ್ಟ್ ಮಾಡುತ್ತೆ, ತುಂಬ ಸಹಾಯ ಮಾಡುತ್ತೆ. ಹಾಗೆಯೇ ಡೆಡ್ ಸ್ಕಿನ್ ಏನಾದರೂ ಇದ್ದರೆ ಅದನ್ನ ತೆಗಿಲಿಕ್ಕೆ ತುಂಬ ಸಹಾಯ ಮಾಡುತ್ತಿದ್ದರಿಂದ ನಮ್ಮ ಸ್ಕಿನ್ ಪಾಲಿಶ್ ಆದಾಗುತ್ತೆ. ಹಾಗೆಯೇ ಕೆಲವರು ಮುಖ ಅಲ್ಲಲ್ಲಿ ಮಾರ್ಕ್ಗಳು ಅಥವಾ ಈ ಬಂಗು ಮಾರ್ಕ್, ಮೊಡವೆ ಕಳ್ಳೆಗಳೆಲ್ಲ ಇರುತ್ತಲ್ವ, ಇದು ಕೂಡ ಅಷ್ಟೇ. ಕಡಲೆ ಹಿಟ್ಟನ್ನು ನಾವು ರೆಗ್ಯುಲರ್ ಆಗಿ ಉಪಯೋಗ ಮಾಡೋದ್ರಿಂದ ಅನ್ಈವನ್ ಸ್ಕಿನ್ ಟೋನ್ ಅಂದ್ವಿ, ಅಂದರೆ ಮುಖದಲ್ಲಿ ಒಂದು ಕಡೆ ಬೆಳ್ಳಗಿರುತ್ತೆ, ಒಂದು ಕಡೆ ಕಪ್ಪಿರುತ್ತೆ. ಸನ್ ಟ್ಯಾನಿಂದ ಇರ್ಬೋದು, ಮೊಡವೆ ಕಲೆಗಳಿಂದ ಇರ್ಬೋದು, ಬಂಗು ಮಾರ್ಕಿಂದ ಇರ್ಬೋದು, ಅಥವಾ ಬೇರೆ ಕಾರಣಗಳಿಂದ ಕೆಲವರ ಮುಖ ಅಲ್ಲಲ್ಲಿ ಬ್ಲ್ಯಾಕ್ ಇರುತ್ತೆ, ಕೆಲವು ಕಡೆ ವೈಟ್ ಇರುತ್ತೆ. ಸೊ ಇದಕ್ಕೆ ಅನ್ಈವನ್ ಸ್ಕಿನ್ ಅಂತೀವಿ. ಇದನ್ನ ಕಮ್ಮಿ ಮಾಡಿ ನಮ್ಮ ಮುಖ ಎಲ್ಲ ಕಡೆ ಒಂದೇ ಥರ ಕಾಣೋ ಥರ, ಅಂದರೆ ಬೆಳ್ಳಗೆ ಒಂದೇ ಥರ ಸ್ಕಿನ್ ಕಲರ್ ಕಾಣೋ ಥರ ಮಾಡುತ್ತೆ ಈ ಕಡಲೆ ಹಿಟ್ಟು. ಆದ್ದರಿಂದ ಈ ಕಡಲೆ ಹಿಟ್ಟು ಮತ್ತು ಹಾಲಿನ ಮಿಕ್ಸ್ಚರ್ ಇದೆಯಲ್ವ, ಈ ಪೇಸ್ಟ್ ಇದೆಯಲ್ವ, ಇದು ನಮ್ಮ ಸ್ಕಿನ್ ಮೇಲೆ ಮ್ಯಾಜಿಕ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಇದನ್ನು ದಿನ ಮಾಡ್ಬೋದು. ಅಟ್ಲೀಸ್ಟ್ ವಾರಕ್ಕೆ 2-3 ಸರಿ ಆದರೂ ನೀವು ಟ್ರೈ ಮಾಡಿದರೆ ತುಂಬ ಉತ್ತಮವಾಗಿರುವಂಥ ರಿಸಲ್ಟ್ ಸಿಗುತ್ತೆ. ಒಂದೇ ವಾರದಲ್ಲಿ ರಿಸಲ್ಟ್ ಸಿಗುತ್ತೆ ಅಂತ ನಾನು ಹೇಳಲ್ಲ, ಯಾವುದು ಅಷ್ಟೇ ಓವರ್ನೈಟ್ ಆಗಲ್ಲ. ಅಟ್ಲೀಸ್ಟ್ ನಾವು ರೆಗ್ಯುಲರ್ ಆಗಿದ್ದನ್ನ ಉಪಯೋಗ ಮಾಡ್ತಾ ಬಂದರೆ ನಿಮಗೆ ಮ್ಯಾಜಿಕ್ ಅನ್ನುವಂಥ ರಿಸಲ್ಟ್ ಸಿಗುತ್ತೆ. ಅಷ್ಟು ಸೂಪರ್ ಆಗಿರುವಂಥ ರಿಸಲ್ಟ್ ಸಿಗುತ್ತೆ. ಯಾಕಂದರೆ ನಾನು ಇದನ್ನು ಟ್ರೈ ಮಾಡಿದ್ದೆ. ನನ್ನ ಕಾಲೇಜ್ ಡೇಸಲ್ಲಿ ಈ ಕ್ರೀಮ್ಗಳನ್ನೆಲ್ಲ ಹಾಕೋದು ತುಂಬ ಕಮ್ಮಿ ಇತ್ತು. ನಾವಿದ್ದು ಹಳ್ಳಿ ಕಡೆ, ನಮಗೆ ಈ ಕ್ರೀಮ್ಗಳ ಬಗ್ಗೆ ಎಲ್ಲ ಇದ್ರ ಬಗ್ಗೆ ಜ್ಞಾನ ಕೂಡ ಇರಲಿಲ್ಲ. ಆವಾಗ ನಾವು ಏನು ಮಾಡ್ತಾಯಿದ್ದು ಅಂತಂದರೆ, ನಮ್ಮಮ್ಮ ಹೇಳ್ತಾಯಿದ್ರು, ಕಡಲೆ ಹಿಟ್ಟನ್ನು ಮುಖಕ್ಕೆ ಹಚ್ಕೊಂಡು ತೊಳಿ, ನಿನ್ನ ಮುಖ ಕ್ಲಿಯರ್ ಆಗುತ್ತೆ ಅಂತ. ಆವಾಗ ಕೂಡ ಅಷ್ಟೇ ನನ್ನ ಮುಖದಲ್ಲಿ ತುಂಬ ಪಿಂಪಲ್ಸ್ ಇತ್ತು. ಈ ಕಡಲೆ ಹಿಟ್ಟಲ್ಲಿ ಇನ್ನೊಂದು ಪ್ರಾಪರ್ಟಿ ಏನು ಅಂತಂದರೆ, ಇದು ನಮ್ಮ ಮುಖದಲ್ಲಿರುವಂಥ ಜಾಸ್ತಿ ಎಣ್ಣೆ ಅಂಶ ಇದ್ದರೆ ಅದನ್ನ ತೆಗೆಯುತ್ತೆ. ಅದರಿಂದ ಕೂಡ ಮೊಡವೆಗಳು ಬೀಳೋದು ಕಮ್ಮಿ ಆಗುತ್ತೆ ಮತ್ತು ಮುಖ ಕ್ಲಿಯರ್ ಆಗುತ್ತೆ. ಸೊ ಅಮ್ಮ ಹೇಳ್ತಾ ಇದ್ರು ಅಂತ ದಿನ ಮುಖನ ಕಡಲೆ ಹಿಟ್ಟಿಂದ ತೊಳಿತಾ ಇದ್ದಾಗ ನನ್ನ ಮುಖ ತುಂಬಾ ಕ್ಲಿಯರ್ ಆಗಿತ್ತು. ಸೊ ಕಡಲೆ ಹಿಟ್ಟಲ್ಲಿ ತುಂಬ ಉತ್ತಮವಾಗಿರುವಂಥ, ನಮ್ಮ ಸೌಂದರ್ಯವನ್ನು ಕಾಪಾಡಲಿಕ್ಕೆ ಬೇಕಾಗುವಂಥ ತುಂಬ ಉತ್ತಮವಾಗಿರುವಂಥ ಅಂಶಗಳಿದೆ. ಆದ್ದರಿಂದ ಕಡಲೆ ಹಿಟ್ಟನ್ನು ಆರಾಮ್ಸೆ ಕಣ್ಮುಚ್ಚಿ ನಾವು ಉಪಯೋಗ ಮಾಡ್ಬೋದು. ತುಂಬ ಜನ ನೋಡಿದ್ದೇನೆ, ಮುಖಕ್ಕೆ ಸೋಪೆಲ್ಲ ಹಾಕೋದೇ ಇಲ್ಲ, ಅದರ ಬದಲಿಗೆ ಕಡಲೆ ಹಿಟ್ಟಲ್ಲಿ ಮುಖ ತೊಳಿತಾರೆ. ಅಂಥವ್ರ ಮುಖ ತುಂಬ ಕ್ಲೀನಾಗಿರುತ್ತೆ. ಬಟ್ ಒಂದು ಏನು ಅಂತಂದರೆ, ಮಾರ್ಕೆಟಲ್ಲಿ ಕಲಬೆರಕೆ ಕಡಲೆ ಹಿಟ್ಟುಗಳೆಲ್ಲ ಇರ್ಬೋದು, ಅದನ್ನ ತಂದು ನೀವು ಉಪಯೋಗ ಮಾಡೋ ಬದಲು ಕಡಲೆ ಹಿಟ್ಟನ್ನು ನೀವು ಮನೆಯಲ್ಲೇ ರೆಡಿ ಮಾಡ್ಕೊಂಡು ಮಾಡ್ಬೋದು. ಇಲ್ಲದಿದ್ದರೆ ತುಂಬ ಉತ್ತಮ ಕ್ವಾಲಿಟಿಯ ಒಳ್ಳೆ ಗುಣಮಟ್ಟದ ಕಡಲೆ ಹಿಟ್ಟನ್ನು ಉಪಯೋಗ ಮಾಡಿ. ಯಾಕಂತಂದರೆ ನಾವು ಮುಖಕ್ಕೆ ಹಾಕೋದ್ರಿಂದ ಏನಾದರೂ ಅದರಲ್ಲಿ ಏನಾದರೂ ಕೆಮಿಕಲ್ ಅಥವಾ ಏನಾದರೂ ಕಲಬೆರಕೆ ಆಗಿದ್ದರೆ ರ್ಯಾಷಸ್ ಬೀಳುವಂಥ ಚಾನ್ಸಸ್ ಇರುತ್ತೆ. ಅದರಿಂದ ಉತ್ತಮ ಕ್ವಾಲಿಟಿಯ ಉತ್ತಮ ಗುಣಮಟ್ಟದ ಕಡಲೆ ಹಿಟ್ಟನ್ನು ಉಪಯೋಗ ಮಾಡಿ. ಮತ್ತು ಹಾಲನ್ನು ನಾವು ಕಾಯಿಸಿ ಹಾಕುವಂಥ ಅವಶ್ಯಕತೆ ಇಲ್ಲ. ಹಾಲನ್ನು ರಾ ಹಾಲು, ಅಂದರೆ ಕಾಯಿಸಿದ ಹಾಲನ್ನೇ ಇದಕ್ಕೆ ಉಪಯೋಗ ಮಾಡ್ಬೋದು, ಏನೂ ತೊಂದರೆ ಇಲ್ಲ. ಕಾಯಿಸಿದ ಹಾಲಾದರೂ ಏನೂ ತೊಂದರೆ ಇಲ್ಲ. ಸೊ
ಈ ಟಿಪ್ಸನ್ನು ಟ್ರೈ ಮಾಡಿ. ನಿಮಗೆ ಯಾವ ಕ್ರೀಮ್ ಕೂಡ ಬೇಡ, ಹಾಗೆಯೇ ನ್ಯಾಚುರಲಾಗಿ ನಿಮ್ಮ ಸೌಂದರ್ಯನ ಕಾಪಾಡ್ಕೊಂಡು ಬರ್ಬೋದು. ಮುಖನೇ ಚೆನ್ನಾಗಿ ಗ್ಲೋ ಆಗೋ ಥರ ಅಥವಾ ಬೆಳ್ಳಗಾಗೋ ಥರ ನೋಡ್ಕೋಬೋದು. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನೀವು ಮಾತ್ರ ನೋಡೋದಲ್ಲ ಬೇರೆಯವ್ರಿಗೆ ಕೂಡ ಶೇರ್ ಮಾಡಿ. ಇದೇ ಥರ ಸೌಂದರ್ಯನ ವೃದ್ಧಿ ಮಾಡುವಂಥ ನಿಮಗೇನಾದರೂ ಬೇರೆ ಥರದ ಬ್ಯೂಟಿ ಟಿಪ್ಸ್ಗಳು ಗೊತ್ತಿದೆ ಖಂಡಿತವಾಗ್ಲೂ ಮೆಸೇಜ್ ಮೂಲಕ ತಿಳಿಸಿ, ಅಂದರೆ ಈ ವಿಡಿಯೋಗೆ ಕಮೆಂಟ್ ಮಾಡ್ಬೋದು. ಆದ್ದರಿಂದ ನಾನು ಅದನ್ನ ನೋಡ್ತೀನಿ. ನೆಕ್ಸ್ಟ್ ನನ್ನ ವಿಡಿಯೋದಲ್ಲಿ ನಾನು ಬೇರೆಯವರಿಗೂ ಅದನ್ನ ತಿಳಿಸ್ಕೊಡುವಂಥ ಪ್ರಯತ್ನ ಮಾಡ್ತೀನಿ. ಥ್ಯಾಂಕ್ಸ್ ಎಲ್ರಿಗೂ.